4,03,00,000 ಅನುದಾನದಲ್ಲಿ ಗರ್ಡಾಡಿ ಗ್ರಾಮದ ವಿವಿಧ ರಸ್ತೆ ಕಾಂಕ್ರೀಟೀಕರಣ ಶಿಲಾನ್ಯಾಸ, ಕಾಮಗಾರಿ ಉದ್ಘಾಟನೆ ಹಾಗೂ ಹೈಮಾಸ್ಟ್ ದೀಪದ ಉದ್ಘಾಟನೆಯನ್ನ ಶಾಸಕ ಹರೀಶ್ ಪೂಂಜಾ ನೆರವೇರಿಸಿದ್ದಾರೆ. ಅಭಿವೃದ್ಧಿ ಕಾಣದೆ ಮೂಲೆಗುಂಪಾಗಿದ್ದ ಗ್ರಾಮಕ್ಕೆ ಅತಿ ಹೆಚ್ಚು ಮೊತ್ತದ ಅನುದಾನ ಬಿಡುಗಡೆಗೊಳಿಸಿ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕರನ್ನ ಸುಬೋಧ ಮಹಲ್ನಿಂದ ಪೊಯ್ಯಗುಡ್ಡೆಯವರೆಗೆ ಮೆರವಣಿಗೆಯಲ್ಲಿ ವಾಹನ ಜಾಥಾದ ಮೂಲಕ ಗ್ರಾಮಸ್ಥರು ಬರಮಾಡಿಕೊಂಡರು. ಮನಸದ ಆಸೆ ನೀನಿ ನಮ್ಮ ಗ್ರಾಮದ ಶ್ರೀಯುತ ಹರೀಶ್ ಪೂಂಜೇರು ಶಾಸಕರು ನಮ್ಮನೆ ದೇವಸ್ಥಾನದ ಪ್ರಥಮವಾದ ಪೂಜೆ ಮಾಡುತ್ತದೆ. ಈ ಒಂದು ಶಿಲಾನ್ಯಾಸವನ್ನು ನಡಪಡಲು